ಮಾಧ್ಯಮವನ್ನು ಮತ್ತು ವಿದ್ಯಾರ್ಥಿಗಳನ್ನು ಭೇಟಿ ಮಾಡಲಿಕ್ಕೆ ನನಗಾಗಿಲ್ಲ. ಈಗ ನೇರವಾಗಿ ಮಂಗಳೂರು ಏರ್ಪೋರ್ಟಿಂದ ಇಲ್ಲಿಗೆ ಬಂದಿದ್ದೆ. ಪಕ್ಕಕ್ಕಿದ್ದವ್ರನ್ನ ಸ್ವಲ್ಪ ಸರ್. ಉಡುಪಿಯ ಒಂದು ಕಾಲೇಜಿನಲ್ಲಿ ಏನು ವಿಡಿಯೋ ರೆಕಾರ್ಡಿಂಗನ್ನು ಹೆಣ್ಮಕ್ಕಳ ಶೌಚಾಲಯದಲ್ಲಿ ಮಾಡಲಾಗಿದೆ, ಇದು ಸಮಸ್ತ ಒಂದು ಮಾನವ ಕುಲ ತಲೆ ತಗ್ಗಿಸುವಂಥದ್ದು. ಇದನ್ನು ಪ್ರ್ಯಾಂಕ್ ಅಂತ ಹೇಳಿ, ಸಣ್ಣ ವಿಚಾರ ಅಂತ ಹೇಳಿ ಸರ್ಕಾರ ಮತ್ತು ವಿಶೇಷವಾಗಿ ಪ್ರಾರಂಭದಲ್ಲಿ ಪೊಲೀಸ್ ಇಲಾಖೆ ಇದರ ಬಗ್ಗೆ ಒಂದು ರೀತಿಯಲ್ಲಿ ತಿರಸ್ಕಾರ ಭಾವವನ್ನು ವ್ಯಕ್ತಪಡಿಸಿರುವುದು ಅತ್ಯಂತ ಖಂಡನೀಯ. ಇವತ್ತು ನಾವು ಪ್ರ್ಯಾಂಕ್ಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಕಂಡಿದ್ದೇವೆ, ಆದರೆ ಶೌಚಾಲಯದಲ್ಲಿ ವಿಡಿಯೋ ರೆಕಾರ್ಡಿಂಗ್ ಮಾಡುವಂಥದ್ದನ್ನು ಪ್ರ್ಯಾಂಕ್ ಅಂತ ಕರೀತಾರಂತಾದರೆ ಆ ಪ್ರ್ಯಾಂಕ್ ಎಂಬ ಶಬ್ದಕ್ಕೆ ಒಂದು ರೀತಿಯಲ್ಲಿ ಅಪಮಾನ ಮಾಡಿದ ಹಾಗೆ ಅಂತ ನಾನು ಭಾವಿಸ್ತೇನೆ. ಇವತ್ತು ಯಾರು ಒಂದು ಕುಕೃತ್ಯವನ್ನು ಮಾಡಿದ್ದಾರೆ ಅವರಿಗೆ ಯಾರಾದರೂ ವಿಡಿಯೋ ರೆಕಾರ್ಡಿಂಗ್ ಅವರ ಶೌಚಾಲಯದಲ್ಲಿರುವಾಗ ಮಾಡಿದರೆ ಆಗ ಅದನ್ನು ಪ್ರ್ಯಾಂಕ್ ಅಂತ ಕರೆಯಲ್ಪಡುತ್ತಾ ಎಂಬತಕ್ಕಂಥ ಪ್ರಶ್ನೆಯನ್ನು ನಾನು ಕೇಳಲಿಕ್ಕೆ ಬಯಸ್ತೀನಿ. ಇವತ್ತು ಈ ಒಂದು ವಿಚಾರ ಅದರಲ್ಲೂ ಹೆಣ್ಣು ಮಕ್ಕಳ ಒಂದು ಮಾನ ಮರ್ಯಾದೆ ಮತ್ತು ಅವರ ಖಾಸಗಿತನ ಇದಕ್ಕೆ ಧಕ್ಕೆ ತರ್ತಕ್ಕಂಥ ಒಂದು ವ್ಯವಸ್ಥೆ ಅತ್ಯಂತ ಸುಸಂಸ್ಕೃತವಾದಂಥ ಉಡುಪಿ ಜಿಲ್ಲೆಯಲ್ಲಿ ನಡೀತದಂತಾದರೆ ಪ್ರಾಯಶಃ ನಮಗೆಲ್ಲ ತಲೆ ತಗ್ಗಿಸುವಂತಾಗಿದೆ ಅಂತ ನಾನು ಭಾವಿಸ್ತೇನೆ. ವಿಶೇಷವಾಗಿ ಗೃಹ ಮಂತ್ರಿ ಡಾಕ್ಟರ್ ಪರಮೇಶ್ವರ್ ಅವರು ಅನೇಕ ಕಾಲೇಜುಗಳನ್ನು ನಡೆಸುವಂಥವರು, ವಿದ್ಯಾರ್ಥಿಗಳನ್ನು ಭಾಳ ಕ್ಷುಲ್ಲಕವಾಗಿ ನೋಡ್ತಕ್ಕಂಥ ಇಂಥ ಗಂಭೀರವಾದ ವಿಚಾರವನ್ನು ಅತ್ಯಂತ ಏನೂ ಆಗಿಲ್ಲ ಎಂಬತಕ್ಕಂಥ ರೀತಿಯಲ್ಲಿ ನೋಡ್ತಕ್ಕಂಥ ಮತ್ತು ಜಿಲ್ಲೆಯ ಪೊಲೀಸರು ಮತ್ತು ಆಡಳಿತ ಕೂಡ ಇದು ಭಾಳ ಸಣ್ಣ ವಿಚಾರ ಅಂತ ಅಲ್ಲಿಗೆ ಇದಕ್ಕೆ ತೇಪೆ ಮುಚ್ಚಿಸುವಂಥ ಒಂದು ವ್ಯವಸ್ಥೆ ಏನು ನಡೀತಿತ್ತು, ಇದು ಅತ್ಯಂತ ಖಂಡನೀಯ ಅಂತ ನಾನು ಭಾವಿಸ್ತೇನೆ. ಇದರಲ್ಲಿ ಅನೇಕ ಆಯಾಮಗಳಿದೆ. ಆ ಏನು ವಿಡಿಯೋ ರೆಕಾರ್ಡಿಂಗ್ ಮಾಡ್ತಾಯಿದ್ರು ಅದು ಎಷ್ಟು ಸಮಯದಿಂದ ಮಾಡ್ತಾಯಿದ್ದಾರೆ ಅಂತ ಇನ್ನೂ ಕೂಡ ತನಿಖೆ ಆಗಬೇಕಾಗಿದೆ. ಆದಂಥ ರೆಕಾರ್ಡಿಂಗನ್ನು ಯಾರಿಗೆಲ್ಲ ತಲುಪಿಸಲಾಗಿದೆ ಅಂತಕ್ಕಂಥದ್ದು ಕೂಡ ಭಾಳ ಮುಖ್ಯವಾಗಿ ಆಗಬೇಕಾದಂಥ ತನಿಖೆ ಇದೆ. ಪ್ರಾರಂಭದಲ್ಲೇ ತನಿಖೆಯನ್ನು ಸಂಪೂರ್ಣವಾಗಿ ಇದನ್ನು ಮುಚ್ಚಾಕುವಂಥ ಪ್ರಯತ್ನವನ್ನು ಮಾಡಿರುವುದರಿಂದ ಕರ್ನಾಟಕ ಪೊಲೀಸರು ಅಥವಾ ರಾಜ್ಯ ಸರ್ಕಾರ ಮಾಡತಕ್ಕಂಥ ತನಿಖೆ ಎಷ್ಟರ ಮಟ್ಟಿಗೆ ಇದು ಪರಿಣಾಮಕಾರಿ ಆಗ್ತದೆ ಅಂತಕ್ಕಂಥ ಸಂಶಯಗಳು ನಮ್ಮ ಮನಸ್ಸಿನಲ್ಲಿ ಬರ್ತದೆ. ಯಾಕಂದರೆ ಭಾರತೀಯ ಜನತಾ ಪಕ್ಷದವರು ಜಡ್ಜ್ಮೆಂಟ್ ಕೊಡಬಾರ್ದು ಅಂತ ಹೇಳ್ತಾರೆ, ಕಾಂಗ್ರೆಸ್ ಪಕ್ಷದವರು ಏನೂ ನಡೆದಿಲ್ಲ ಅಂತ ಜಡ್ಜ್ಮೆಂಟ್ ಹೆಂಗೆ ಕೊಡ್ತಾರೆ? ಇದು ಕೂಡ ಪ್ರಶ್ನೆ ಬರುತ್ತೆ. ಆ ದೃಷ್ಟಿಯಿಂದ ಇವತ್ತು ನಾನು ಭಾರತೀಯ ಜನತಾ ಪಕ್ಷದ ಎಲ್ಲ ಮುಖಂಡರುಗಳನ್ನು, ಎಲ್ಲ ಕಾರ್ಯಕರ್ತರನ್ನು ಅಭಿನಂದಿಸ್ತೇನೆ. ಯಾಕಂದರೆ ಇಂಥ ಒಂದು ಘಟನೆ ನಡೆದಾಗ ವಿಶೇಷವಾಗಿ ಹೆಣ್ಣು ಮಕ್ಕಳ ಒಂದು ಸ್ಥೈರ್ಯಕ್ಕೆ, ಈಗ ಪ್ರಾಯಶಃ ಇನ್ನು ಮುಂದೆ ಹೆಣ್ಣು ಮಕ್ಕಳು ಟಾಯ್ಲೆಟಿಗೆ ಹೋಗಲಿಕ್ಕೆ ಹೆದರುವಂಥ ಪರಿಸ್ಥಿತಿ ಬಂದಿದೆ. ಇದು ಸಂಪೂರ್ಣ ಒಂದು ಮಹಿಳೆಯರಿಗೆ ಮಾಡಿರ್ತಕ್ಕಂಥ ಒಂದು ಅಪಮಾನ, ದ್ರೋಹ ಮತ್ತು ವಿಶೇಷವಾಗಿ ಒಂದು ಭಯ ಹುಟ್ಟಿಸುವಂಥ ಒಂದು ವಾತಾವರಣ. ಇದೊಂದು ರೀತಿಯಲ್ಲಿ ಭಯೋತ್ಪಾದನೆ ಅಂತ ಹೇಳಿದ್ರು ತಪ್ಪಾಗಲಾಗ್ತದೆ. ಇದೊಂದು ಭಯ ಹುಟ್ಟಿಸುವಂಥ ಒಂದು ವ್ಯವಸ್ಥೆ ನಡೆದಿದೆ ಉಡುಪಿಯಲ್ಲಿ. ಇದಕ್ಕೆ ನಿರೀಕ್ಷಿತ ಮಟ್ಟದಲ್ಲಿ ತನಿಖೆ, ನಿರೀಕ್ಷಿತ ಮಟ್ಟದಲ್ಲಿ ಏನು ಕ್ರಮ ತೆಗೆದುಕೊಳ್ಬೇಕಾಗಿದೆ. ಹೆಚ್ಚಿನ ಇಷ್ಟವರೆಗೆ ಒಂದು ಅರೆಸ್ಟ್ ಕೂಡ ಆಗಿಲ್ಲ. ಅರೆಸ್ಟ್ ಆಗದೆ ನೀವು ವಿಚಾರಣೆ ಆಗಿಲ್ಲ, ಅವ್ರದ್ದು ವಿಚಾರಣೆ ಆಗಲಿಲ್ಲ, ಅರೆಸ್ಟ್ ಆಗಿಲ್ಲ. ನೀವು ಏನು ಮಾಡ್ತಾ ಇದ್ದೀರಿ? ಇದು ವಿಡಿಯೋಗಳು ಅಲ್ಲಲ್ಲೇ ಡಿಲೀಟ್ ಆಗಿದ್ದರೆ ಒಂದು ದಿಕ್ಕ ಬೇರೆ, ಆದರೆ ಎಲ್ಲಿಗೆ ಮುಟ್ಟಿದೆ, ಏನಾಗಿದೆ ಅಂತ ಏನೂ ಗೊತ್ತಿಲ್ಲದೆ ಅದನ್ನು ವಿಚಾರಣೆ ಮಾಡದಿರುವಂಥದ್ದು ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಮತ್ತು ಸರ್ಕಾರದ ವೈಫಲ್ಯ ಮತ್ತು ಬೇಜವಾಬ್ದಾರಿತನ ಅಂತ ನಾನು ಹೇಳಿ